ಸ್ವೀಡನ್, ಕೆನಡಾ, ಫಿನ್ಲೆಂಡ್, ನಾರ್ವೆ, ಫಿಲಿಪ್ಪೀನ್ಸ್ ದೇಶಗಳ ಬಹುತೇಕ ದ್ವೀಪಗಳಲ್ಲಿ ಜನವಸತಿ ಇಲ್ಲವೇ ಇಲ್ಲ. ವರ್ಲ್ಡ್ ಅಟ್ಲಾಸ್ ಮತ್ತು ಪಾಪ್ಯುಲೇಷನ್ ರಿವ್ಯೂ ಅಂಕಿಅಂಶಗಳಂತೆ ಅತಿ ಹೆಚ್ಚು ದ್ವೀಪಗಳಿರುವ ದೇಶಗಳು ಮುಂದಿನಂತಿವೆ. ಸ್ವೀಡನ್ 2,67,570 ದ್ವೀಪಗಳು, 1,000 ದ್ವೀಪಗಳಲ್ಲಿ ಮಾತ್ರ ಜನರಿದ್ದಾರೆ. ನಾರ್ವೆ 2,39,057 ದ್ವೀಪಗಳು, ಫಿನ್ಲ್ಯಾಂಡ್ 1,78,947 ದ್ವೀಪಗಳು, ಕೆನಡಾ 52,455 ದ್ವೀಪಗಳು, ಯುಎಸ್ಎ 18,617 ದ್ವೀಪಗಳು, ಇಂಡೋನೇಷ್ಯಾ 17,504 ದ್ವೀಪಗಳು, ಜಪಾನ್ 14,125 ದ್ವೀಪಗಳು, ಆಸ್ಟ್ರೇಲಿಯಾ 8,222, ಫಿಲಿಪ್ಪೀನ್ಸ್ 7,641 ದ್ವೀಪಗಳು, ಚಿಲೆ 5,000 ದ್ವೀಪಗಳು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest smart. Invest in Mangaluru.